ಮುಕ್ಕದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಸೃಷ್ಟಿಕಾ ಮತ್ತು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆ 2022 ಕಾರ್ಯಕ್ರಮವನ್ನು ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರಿನ ಅಗ್ರಿಮ ರೂಫ್ ಆ್ಯಂಡ್ ಫೇಸೇಜ್ ಸಿಸ್ಟಮ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಇಂಜಿನಿಯರ್ ಬಿ ಗೋವಿಂದ್ ರಮೇಶ್ ಅವರು ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ನೀರಿನ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನ ಹೊಂದಿರಬೇಕು, ನಿರಂತರ ಕಲಿಕೆಯಲ್ಲಿ ಆಸಕ್ತಿಯನ್ನ ಹೊಂದಿರಬೇಕು, ಜ್ಞಾನಾರ್ಜನೆಯ ಹಸಿವು ಸದಾ ಇರಬೇಕು ಎಂದು ಹೇಳಿದರು. Like youngsters here, many youngsters here, asking them to be present in the meeting. That's a compliment to the female students. So this happened due to actually when we were into probably 7-8 years back when we were doing it, they said, "Sir, yenaru kelsa kodi namge." So pathetic actually. If there is a fault of the professional world. And our engineers are very, very happy. After some time you see them, they are just like in their house they will be working, sitting like in their house and doing their job. They go for the lunch, they prepare the lunch and come back. ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಡಾಕ್ಟರ್ ಥಾಮಸ್ ಪಿಂಟು ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಕರಾವಳಿ ಕರ್ನಾಟಕದ ಮತ್ತು ಮಲೆನಾಡಿನಲ್ಲಿ ನೀರು ಯಥೇಚ್ಛವಾಗಿ ಲಭ್ಯವಿದ್ದು ನೀರಿನ ಸದ್ಬಳಕೆ ಆಗುತ್ತಿದೆ ಎಂದು ಹೇಳಿದರು. ಕಳೆದ 30 ವರ್ಷಗಳಿಂದ ವಿಶ್ವಸಂಸ್ಥೆಯು ಆಚರಿಸುತ್ತಿರುವ ವಿಶ್ವ ಜಲ ದಿನಾಚರಣೆಯನ್ನ ಸಮಾಜದ ಎಲ್ಲರೂ ಅತ್ಯಂತ ಕಾಳಜಿಯಿಂದ ಮತ್ತು ಆಸಕ್ತಿಯಿಂದ ಆಚರಿಸಬೇಕು. ನೀರು ಇದ್ದರೆ ಮಾತ್ರ ಈ ಭೂಮಿಯಲ್ಲಿ ಬದುಕಲು ಸಾಧ್ಯ. ನೀರು ಇಲ್ಲದಿದ್ದರೆ ಜೀವನವನ್ನ ಊಹಿಸಲು ಅಸಾಧ್ಯ. ಪ್ರಸ್ತುತ ವಿಶ್ವದಲ್ಲಿ 25% ಜನರಿಗೆ ಶುದ್ಧವಾದ ಕುಡಿಯುವ ನೀರಿನ ಕೊರತೆ ಇದೆ. ಆದ್ದರಿಂದ ನೀರನ್ನ ಸಮಯೋಚಿತವಾಗಿ ಬಳಸಿ ನೀರಿನ ಮೂಲಗಳನ್ನು ಸಂರಕ್ಷಿಸಿ ಮುಂದಿನ ಜನಾಂಗಕ್ಕೆ ನೀರಿನ ಸಮಸ್ಯೆಯು ಉಂಟಾಗದಂತೆ ನಾವೆಲ್ಲರೂ ಶ್ರಮವಹಿಸಬೇಕು ಎಂದು ಹೇಳಿದರು. ಹುಟ್ಟಿದ ತಕ್ಷಣ ಬಾಯಿಗೆ ನೀರು ಹಾಕ್ತಾರೆ. ಯಾಕಂದ್ರೆ ಒಂದು ಗಂಟ್ಲು ಒಣಗಿರುತ್ತೆ. ಆ ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣನೇ ಬಹುಶಃ ಆ ಮಗುವಿನ ಗಂಟಲು ಒಣಗಿರುತ್ತೆ. ಅದು ಸ್ವಲ್ಪ ವೆಟ್ನೆಸ್ ಬೇಕು ಅನ್ನೋ ಕಾರಣಕ್ಕೆ ಒಂದೆರಡು ತೊಟ್ಟು ನೀರು ಹಾಕ್ತಾರೆ ಮೊದಲು. ಅದೇ ಮೊದಲು ತಾಯಿಯ ಹಾಲು, ಆಮೇಲೆ ಮೊದಲು ನೀರಿನ ತೊಟ್ಟುಗಳು ಹಾಕ್ತಾರೆ ಕೆಲವರು, ಆಮೇಲೆ ಬಡಿತಾರೆ ಮಾತಾಡಿ. ಅದು ಸ್ವಲ್ಪ ಅಳಬೇಕು ಅನ್ನೋ ಕಾರಣಕ್ಕೆ. ಸಾಯುವಾಗ ಕೂಡ ಗೊತ್ತಿದೆ, ಸಾಯುವ ಮಗು ಬೇಡ, ಎಲ್ಲರೂ ಬದುಕಿರ್ಬೇಕು, ಎಷ್ಟು ವರ್ಷ ಆಗ್ತದೆ. ಆದ್ರೂ ನಮಗೆ ಗೊತ್ತಿದೆ ನೀರಿನ ಮಹತ್ವ. See, the water is going to be very, very scarce. There is a sustainable development in the area of water. The United Nations thinks by 2030, everybody will have a potable water for drinking. But even today, 2 billion people, nearly 200 crores of people in the world, almost 25% of the world population, that doesn't have a quality drinking water. ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯ ಅತಿಥಿಗಳನ್ನ ಮತ್ತು ಅಭ್ಯಾಗತರನ್ನ ಸ್ವಾಗತಿಸಿದರು. ಕಾಲೇಜಿನ ಉಪ ಪ್ರಾಂಶುಪಾಲರು ಹಾಗೂ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ಸೃಷ್ಟಿಕಾ ಸಂಯೋಜಕರಾದ ಪ್ರೊಫೆಸರ್ ಕೆ ಶ್ರೀನಾಥ್ ರಾವ್ ಹಾಗೂ ಸೃಷ್ಟಿಕಾ ಅಧ್ಯಕ್ಷರಾದ ಡೆಲ್ಸನ್ ಡಿಸೋಜಾ, ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಪಿಎಂ, ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಪ್ರಕಾಶ್ ಬಿ, ಕಾಲೇಜಿನ ತರಬೇತಿ ಮತ್ತು ನಿಯೋಜನೆ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸಂಜಯ್ ಎಸ್, ಕಾಲೇಜಿನ ಕಚೇರಿ ವ್ಯವಸ್ಥಾಪಕರಾದ ಮಿಲನ್ ಕಾರಂತ್, ಸಿವಿಲ್ ಇಂಜಿನಿಯರಿಂಗ್ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಪ್ರಸಾದ್ ದೇವಾಡಿಗ ಅವರು ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ಪ್ರೊಫೆಸರ್ ಪ್ರಸನ್ನ ಪಿ ರಾವ್ ಅವರು ವಂದನಾರ್ಪಣೆ ಸಲ್ಲಿಸಿದ್ರು. ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಕುಮಾರಿ ತನ್ಯಾ, ಗಿರೀಶ್ ಮತ್ತು ಕುಮಾರಿ ನಿಧಿ ಕೇಣಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.